ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಕಾರ್ತಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ದಿನ ಒಂದು 6:30 6:45 ಏನೋ ಆಗಿದೆ ಟೈಮ್. 6 ಗಂಟೆ 5:15 ನನ್ನ ಹಸ್ಬೆಂಡ್ ಹೇಳಿದ್ರು ಮನೆಯವ್ರಿಗೆ ಎಲ್ಲರೂ ಹೊರಡಿ ನಾವಿವತ್ತು ಹೊರಗಡೆ ಹೋಗಿ ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ. ಹಾಗಾಗಿ ಖುಷಿಯಿಂದ ಎಲ್ಲರೂ ಹೊರಟಿದ್ದೀವಿ. ಇವಾಗ ಆನ್ ದ ವೇ ಮನೆ ಬಿಟ್ಟು ಕೂಡ ಆಯಿತು. ಎಕ್ಸಾಕ್ಟ್ಲಿ ಎಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಲ್ಲ, ಹೋಗ್ತಾ ಪ್ಲಾನ್ ಮಾಡ್ಕೊಂಡು ಹೋದ್ವಿ. ಇದು ಸಿಟಿ ಸೆಂಟರ್, ಮಂಗಳೂರಿನ ಸಿಟಿ ಸೆಂಟರ್. ನನ್ನ ವಿಡಿಯೋಸ್ ಫಸ್ಟಿಂದ ನೋಡ್ಕೊಂಡು ಬಂದವ್ರಿಗೆ ಸಿಟಿ ಸೆಂಟರ್ ನೋಡಿ ಬೋರ್ ಆಗಿರುತ್ತೆ. ಇವತ್ತು ಸಿಟಿ ಸೆಂಟರ್ಗೆ ಹೋಗಿಲ್ಲ, ಬಟ್ ಹೊರಗಡೆ ಒಂದಷ್ಟು ಜನ ಸೇರಿದ್ರು. ಆಗಸ್ಟ್ 15 ಪ್ರಯುಕ್ತ ಅಲ್ಲೇನೋ ನಡೀತಾ ಇತ್ತು. ಚೆಂಡೆ ಅಂತ ಅನ್ಸುತ್ತೆ. ನನ್ನ ಮಗನಿಗೆ ದೂರದಲ್ಲಿ ಬರೋವಾಗ್ಲೇ ಹೇಳ್ದೆ, ಅಮ್ಮ ನಂಗೆ ಚೆಂಡೆ ಶಬ್ದ ಕೇಳಿಸ್ತಿದೆ ಅಂತ. ನಾವೆಲ್ಲ ಇಲ್ಲ ಅಂತ ವಾದ ಮಾಡಿದ್ವಿ. ಆಮೇಲೆ ನೋಡಿದ್ರೆ ಹೌದು, ಹತ್ರ ಬಂದಾಗ ಸಿಟಿ ಸೆಂಟರ್ ಹತ್ರ ಬಂದಾಗ ಹೌದು ಆದ್ರೆ ಶಬ್ದ ಕೇಳಿಸ್ತಾ ಇತ್ತು. ಎಕ್ಸಾಕ್ಟ್ಲಿ ಏನ್ ನಡೀತಿದೆ ಅಂತ ಅಲ್ಲಿ ಗೊತ್ತಾಗಿಲ್ಲ. ಬಟ್ ನಮ್ಮೂರವ್ರಿಗೆ ಚೆಂಡೆ ಅಂದ್ರೆ ಒಂಥರ ಕ್ರೇಜ್ ಆಯ್ತಾ. ಅದ್ರ ಶಬ್ದ ಕೇಳಿಸಿದ ತಕ್ಷಣ 1-2 ನಿಮಿಷ ಆದ್ರೂ ನೋಡ್ಬಿಟ್ಟೆ ಹೋಗೋದು ನಾವು. Umil itu mana? Umil panda betul. चलिए आप ಇವತ್ತು ನಾವು ಬಂದಿರೋದು ಸಮ್ಮರ್ ಸ್ಯಾನ್ಸ್ಗೆ. ಇದಿರೋದು ಮಂಗಳೂರಿನ ಉಳ್ಳಾಲದಲ್ಲಿ. ನಾವು ಪ್ರತಿ ಸಲ ಇಲ್ಲಿಗೆ ಬಂದಾಗ ಬ್ಯಾಂಗ್ಳೂರವ್ರು ಒಂದು ಸ್ವಲ್ಪ ಜನನಾದ್ರೂ ಸಿಗ್ತಾರೆ ನಮಗೆ. ಮಾತಾಡ್ಸೋದಕ್ಕೆ ಹೋಗೋದಿಲ್ಲ, ಬಟ್ ಅವ್ರು ಮಾತಾಡೋದು ಕೇಳಿಸುತ್ತೆ ನಮಗೆ. ಅವಾಗ ಗೊತ್ತಾಗುತ್ತೆ ಓ ಇವ್ರು ಬ್ಯಾಂಗ್ಳೂರವ್ರ ಅಂತ. ಆಮೇಲೆ ತುಂಬಾ ಜನ ಬರ್ತಾರೆ ಬ್ಯಾಂಗ್ಳೂರವ್ರು ಇಲ್ಲಿಗೆ ಸ್ಟೇ ಆಗೋದಕ್ಕೆ, ಯಾಕಂದ್ರೆ ಇದು ಬೀಚ್ ರೆಸಾರ್ಟ್ ಅಲ್ವಾ. ಬೀಚ್ ಸೈಡ್ನ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ. ಫೈನಲಿ ನಮ್ದು ಡಿನ್ನರ್ ಎಲ್ಲ ಆಯ್ತು. ನಾವಿವಾಗ ಮನೆಗೆ ಹೊರಡ್ತಾ ಇದೀವಿ. ಏನ್ ಗೊತ್ತಾ, ಅಲ್ಲಿ ಕೂತಿದಾಗ ಒಂದು ಅಲೆಗಳ ಶಬ್ದ ಆಗ್ತಾ ಇತ್ತು, ಒಂಥರ ಭಯಂಕರವಾಗಿತ್ತು. ಫಸ್ಟ್ ಒಂದ್ ಸ್ವಲ್ಪ ಹೊತ್ತು ನಾನು ಅನ್ಕೊಂಡೆ ಎಲ್ಲೋ ಗುಡುಗ್ ಹೊಡಿತಿರ್ಬೇಕು ಅಂತ, ಯಾಕಂದ್ರೆ ಅಷ್ಟು ಕ್ಲಿಯರ್ ಆಗಿ ಕೇಳಿಸ್ತಾ ಇರ್ಲಿಲ್ಲ. ಲೌಡ್ ಮ್ಯೂಸಿಕ್ ಇತ್ತು, ಆಮೇಲೆ ಎಲ್ಲಾರು ಮಾತಾಡ್ತಾ ಇದ್ರು, ಅದಕ್ಕೆ ಅಷ್ಟು ಗಮನ ಕೊಡ್ಲಿಲ್ಲ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಅದು ಗುಡ್ಗಲ್ಲ, ಅಲೆಗಳ ಶಬ್ದ ಅಂತ. ನನ್ಗೊಂಥರ ಭಯ ಆಗೋಯ್ತು. ಯಾವಾಗ ಬಂದು ಅಲೆಗಳು ಅಪ್ಪಳಿಸುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ರೀಸೆಂಟ್ ಆಗಿ ಕೇರಳದಲ್ಲಿ ಆಗಿದ್ದ ಲ್ಯಾಂಡ್ ಸ್ಲೈಡ್ ನೋಡಿದ್ಮೇಲಂತೂ ಈ ಬೆಟ್ಟ, ಈ ಅಲೆಗಳು, ಬೀಚ್ದ ಅಲೆಗಳೆಲ್ಲ ನೋಡಿದಾಗ ಇನ್ನೂ ಭಯ ಆಗ್ತಾ ಇದೆ ನನಗೆ. ಓಕೆ, ಇದು ನೆನ್ನೆ ಕತೆ. ಇದಿವಾಗ ಇಂಡಿಪೆಂಡೆನ್ಸ್ ಡೇ ನೆಕ್ಸ್ಟ್ ಡೇ ಏನಿತ್ತು ಹೇಳಿ, ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ಆಕ್ಚುಲಿ ನಮ್ಗೆ ತುಳುನಾಡಿನ ಜನಗಳಿಗೆ ಈ ಹಬ್ಬ ಇಲ್ಲ. ಆದ್ರೂ ಅಮ್ಮ ಮೊದಲೆಲ್ಲ ಬ್ಯಾಂಗ್ಳೂರಲ್ಲಿ ಇರ್ಬೇಕಾದ್ರೆ ಹಬ್ಬದ ವಾತಾವರಣ ಇತ್ತು ಮನೆಯಲ್ಲಿ. ಅದ್ರ ನೆನಪಿಗೋಸ್ಕರ ನನಗೆ ರಂಗೋಲಿ ಅಷ್ಟಾಗಿ ಬಿಡ್ಸೋದಕ್ಕೆ ಬರೋದಿಲ್ಲ, ಅಂದ್ರೆ ಬಿಡ್ಸಕ್ ಬರುತ್ತೆ, ಡಿಸೈನ್ ಬರೋದಿಲ್ಲ. ಸೊ ಚಿಕ್ಕದಾಗಿ ಒಂದು ಚೆನ್ನಾಗಿರುವಂತ ರಂಗೋಲಿ ಬಿಟ್ಟಿದ್ದೀನಿ. ಹೇಗ್ ಬಂದಿದೆ ರಂಗೋಲಿ ಅಂತ ಹೇಳಿ. ಹಬ್ಬದ ವಾತಾವರಣ ಇದೆ ಅಲ್ವಾ. ಸ್ವರೂಪಿಣಿ ಪರಮೇಶಿ ಜಗನ್ಮಾತಃ ಮಹಾಲಕ್ಷ್ಮೀ ನಮೋಸ್ತುತೆ. ಮನೆಯಲ್ಲಿ ಹಬ್ಬದ ವಾತಾವರಣ ಇರಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ, ಫಸ್ಟ್ ದೇವ್ರ ಮನೆನ ಶುಚಿಯಾಗಿ ಇಟ್ಕೋಬೇಕು. ನಾನು ಫೋಟೋಸ್ ಎಲ್ಲ ತೆಗೆದು ಫೋಟೋಸ್ನೆಲ್ಲ ಒರೆಸಿ ಹಾಗೆ ದೇವ್ರ ಮನೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ನನಗೆ ನನ್ನ ಪ್ರೀತಿಯ ಕನ್ನಡಿಗರಿಗೆ ಒಂದು ಮಾತನ್ನ ಹೇಳಬೇಕು. ಏನ್ ಗೊತ್ತಾ, ನಾವು ತುಳುನಾಡಿನ ಜನಗಳು ನಿಮ್ಗೆ ಹೇಳೋದೇನಂದ್ರೆ, ತುಳುನಾಡಿನ ದೈವಗಳಿಗೂ ವೈದಿಕ ದೇವರಿಗೂ ಭೂಮಿ ಆಕಾಶದಷ್ಟು ವ್ಯತ್ಯಾಸ ಇದೆ. ವೈದಿಕ ದೇವರನ್ನ ಸೂಕ್ತ ಸ್ಥಳ ನೋಡಿ ಮೂರ್ತಿ ಪ್ರತಿಷ್ಠಾಪಿಸುವ ಕ್ರಮ ಇದೆ, ಆದ್ರೆ ತುಳುನಾಡಿನ ದೈವಗಳನ್ನ ಆ ರೀತಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಒಂದು ದೈವವೇ ಮನೆ ಅಥವಾ ಕುಟುಂಬಕ್ಕೆ ಬಂದಿದ್ರೆ ನಂಬೋದು, ಇಲ್ಲ ಅಂದ್ರೆ ಹೊಸ ಮನೆ ಕಟ್ಟೋ ಸಮಯದಲ್ಲಿ ದೈವವನ್ನ ನಂಬುವ ಸಂಕಲ್ಪವಿದ್ರೆ ಮೂಲ ಮನೆಯಲ್ಲಿದ್ದ ದೈವಕ್ಕೆ ಕೋಲ ಅಥವಾ ದರ್ಶನ ಭರಿಸಿ ದೈವ ಸಮ್ಮತಿ ಇದ್ದಲ್ಲಿ ಮಾತ್ರ ಮೂಲ ಮನೆಯಲ್ಲಿದ್ದ ದೈವವನ್ನ ನಂಬೋದು. ಇತ್ತೀಚೆಗೆ ಕರ್ನಾಟಕದಲ್ಲಿ ಅಲ್ಲಲ್ಲಿ ತುಳುನಾಡಿನ ದೈವಾಲಯಗಳು ಮೂಡ್ತಿದೆ. ಅಲ್ಲಿ ಖಂಡಿತವಾಗಿಯೂ ದೈವ ಸಾನ್ನಿಧ್ಯ ಇರೋದಕ್ಕೆ ಸಾಧ್ಯನೇ ಇಲ್ಲ. ತುಂಬಾ ಜನ ಹಣ ಮಾಡೋದಕ್ಕೋಸ್ಕರ ಈ ಥರ ಎಲ್ಲ ಮೋಸ ಮಾಡ್ತಾ ಇದ್ದಾರೆ. ಮೋಸ ಹೋಗಬೇಡಿ. ನಿಮಗೆ
ನಮ್ಮ ಒಂದು ತುಳುನಾಡಿನ ಜನಗಳ ಆಚಾರ ವಿಚಾರ ಸಂಸ್ಕೃತಿಯಲ್ಲಿ ಇರುವಂಥ ಗೌರವ ಕಾಣಿಸ್ತಾ ಇದೆ. ನೀವು ಕೂಡ ದೈವವನ್ನು ನಂಬ್ತಿರೋದು ಇತ್ತೀಚೆಗೆ ಕಾಣಿಸ್ತಾ ಇದೆ. ನಿಮಗೆ ಅಷ್ಟು ನಂಬಿಕೆ ಇದ್ದಲ್ಲಿ ಅದರ ಮೇಲೆ ಇರುವ ಅಂದರೆ ಭಕ್ತಿ ಇದ್ದಲ್ಲಿ ಈ ಮಣ್ಣಿಗೆ ಬಂದು ನಂಬಿ ನಿಮ್ಮ ಹರಕೆಯನ್ನು ಇಲ್ಲೇ ಸಲ್ಲಿಸಿ ಮೋಸ ಹೋಗಬೇಡಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಈ ಮಾತನ್ನು ನಾನು ಇವತ್ತು ಬೆಳಿಗ್ಗೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಪೋಸ್ಟ್ ಮಾಡಿದೆ. ಇದ್ರ ಬಗ್ಗೆ ನನಗೆ ಕೂಡ ಕರೆಕ್ಟಾಗಿ ಈ ಮಾತು ಸಿಕ್ಕಿದ್ದು ಇನ್ಸ್ಟಾಗ್ರಾಮ್ನಲ್ಲಿ. ನನಗೆ ಇದನ್ನು ಓದಿ ನಿಮಗೆ ತಿಳಿಸ್ಬೇಕು ಅಂತ ಅನ್ನಿಸ್ತು, ಹಾಗಾಗಿ ಪೋಸ್ಟ್ ಮಾಡಿದೆ. ಹಾಗೆ ನೀವೇನಾದರೂ ಆ ಪೋಸ್ಟ್ನ ಮಿಸ್ ಮಾಡಿದ್ರೆ ಅಂತ ಇವಾಗ ವ್ಲಾಗ್ ಮುಖಾಂತರ ಕೂಡ ತಿಳಿಸ್ತಾ ಇದ್ದೀನಿ. ಓಕೆ, ನಿಮ್ಮ ಮನಸ್ಸಿಗೆ ಬೇಜಾರು ಮಾಡಿಲ್ಲ ಅಂತ ಅನ್ಕೋತೀನಿ. ಬೇಜಾರು ಏನಾದರೂ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮ್ಮ ನಂಬಿಕೆಗೆ ಯಾರೋ ಒಬ್ರು ಬಂದು ಮೋಸ ಮಾಡೋದು, ಅದರಿಂದ ಹಣ ಮಾಡೋದು ನಮಗೆ ಇಷ್ಟ ಇಲ್ಲ. ಹಾಗಾಗಿ ಇವಾಗ ಕೆಲಸ ಎಲ್ಲ ಆಯಿತು, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ಅಡುಗೆ ಕೆಲಸ ಆಗಬೇಕಲ್ವ, ಸಾರೆಲ್ಲ ಆಗಿದೆ. ಬಟ್ ಇವಾಗ ನಾನು ಒಂದು ಬೀನ್ಸ್ ಪಲ್ಯ ಮಾಡೋಣ ಅಂತ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದೀನಿ. ದೇವ್ರ ಸಾಮಾನೆಲ್ಲ ಸಿಕ್ಕಾಪಟ್ಟೆ ತೊಳೆದೆ ಅಲ್ವಾ, ತೊಳೆದು ಇವಾಗ ನಾನು ಕೈ ನೋಡಬೇಕಾದ್ರೆ ಏನಾಗ್ತಿದೆ ಅಂದರೆ ಪೀತಾಂಬರಿ ಹಾಕಿ ತೊಳೆದಿದ್ದಲ್ವ, ಕೈಯೆಲ್ಲ ಸಿಕ್ಕಾಪಟ್ಟೆ ರಫ್ ಆಗಿದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ರಫ್ ಆಗೇ ಆಗುತ್ತೆ. ಪಾತ್ರೆ ಅದು ಇದೆಲ್ಲ ತೊಳಿಬೇಕಾದ್ರೆ ಇದ್ರ ಜೊತೆಗೆ ಒಂದೊಂದೇ ಸ್ಕ್ರೀನ್ನ ಎರಡೆರಡೇ ಸ್ಕ್ರೀನ್ನ ತೆಗೆದು ದಿನ ಒಗ್ದಾಕ್ತಾ ಇದ್ದೀನಿ. ಇವಾಗ ಸ್ಕ್ರೀನ್ ತೆಗೆಯೋದು ಮತ್ತೆ ಅದನ್ನು ಹಾಕೋದಿದೆಯಲ್ಲ ಒಂದು ದೊಡ್ಡ ಕೆಲಸ. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಸರ್ಕಸ್ ಮಾಡಬೇಕು ನೋಡಿ, ಹತ್ತಿ ಇಳಿದು ಎಲ್ಲ ಏನು ಮಾಡೋದಕ್ಕಾಗೋದಿಲ್ಲ, ಮಾಡಲೇಬೇಕು. ಓಕೆ, 5 ಗಂಟೆ ಆಗಿದೆ ಟೈಮು. ನಾನು ಇವಾಗ ರೆಡಿ ಆಗಿದ್ದೀನಿ. ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ಎಲ್ಲರೂ ಬಂದು ಸೇರಿದ್ದಾರೆ. ಎಲ್ಲಿ ಬಂದು ಸೇರಿದ್ದಾರೆ ಅಂದರೆ ಏನು ಫಂಕ್ಷನ್ ಅಂತ ಕೇಳಿದ್ರೆ ಇಲ್ಲ, ಗಂಟೆ ಶಬ್ದ ಆಯಿತಾ. ಇಲ್ಲಿ ಇವತ್ತು ಸಂಕ್ರಾಂತಿ ಆಯಿತಾ. ಸಂಕ್ರಾಂತಿ ಅಂದರೆ ವರ್ಷಕ್ಕೊಂದ್ಸಲ ಬರುತ್ತಲ್ಲ, ಆ ಸಂಕ್ರಾಂತಿ ಅಲ್ಲ, ನಮ್ಮೂರವ್ರಿಗೆ ಗೊತ್ತಿರುತ್ತೆ. ಬಟ್ ಬೇರೆ ಯಾರಾದರೂ ಹೊಸಬ್ರು ನೋಡ್ತಿದ್ರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಪ್ರತಿ ತಿಂಗಳು ಸಂಕ್ರಾಂತಿ ಅಂತ ಬರುತ್ತೆ. ಆ ಸಂಕ್ರಾಂತಿ ಟೈಮಲ್ಲಿ ನಮ್ಮ ಮನೆಯಲ್ಲಿ ಏನಾದರೂ ದೇವ್ರ ಗುಡಿ ಇದ್ದರೆ ಅವತ್ತಿನ ದಿನ ವಿಶೇಷವಾದಂಥ ಪೂಜೆ ಇರುತ್ತೆ. ಅದಿವಾಗ ನಡೆಯುತ್ತೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಎಲ್ಲ ಬಂದು ಸೇರಿದ್ದಾರೆ. ನಾನು ಗಂಟೆ ಶಬ್ದ ಆಗಿದ ತಕ್ಷಣ ಓಡಿ ಹೋಗ್ತೀನಿ. ಅದಕ್ಕೋಸ್ಕರ ಅಂತ ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಆಮೇಲೆ 6 ಗಂಟೆಗೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೀಪ ಎಲ್ಲ ಇಡಬೇಕಲ್ವ. ನಮಗಿಲ್ಲಿ ವರಮಹಾಲಕ್ಷ್ಮಿ ಅಂತ ಇಲ್ಲ, ನಾನು ಹೇಳಿದ್ದೀನಿ ಅನ್ಸುತ್ತೆ ವಿಡಿಯೋದಲ್ಲಿ ಮಾತಾಡ್ತಾ. ಆದ್ರೂ ನನಗೆ ಅದೊಂದು ಫೀಲ್ ಬರುತ್ತೆ. ಅಂದರೆ ಹಬ್ಬ ಅನ್ನೋ ತಲೆನಲ್ಲಿರುತ್ತೆ. ಮೊದಲೆಲ್ಲ ಮದುವೆಗಿಂತ ಮುಂಚೆ ಅಮ್ಮ ಎಲ್ಲ ಜಾಸ್ತಿ ಹೂವೆಲ್ಲ ಹಾಕಿ ಎಲ್ಲ ಅವತ್ತು ರಂಗೋಲಿ ಎಲ್ಲ ಇಟ್ಟು ಹಬ್ಬದ ಅಡುಗೆ ಎಲ್ಲ ಮಾಡ್ತಾ ಇದ್ರಲ್ವ, ಅದ್ರ ನೆನಪಾಗುತ್ತೆ ನನಗೆ. ಅದಕ್ಕೋಸ್ಕರ ಜಾಸ್ತಿ ಒಂದು ಸ್ವಲ್ಪ ಹೂ ಹಾಕಿ ನಾನು ಕೂಡ ರಂಗೋಲಿ ಹಾಕಿ, ನೀವು ನೋಡಿದ್ರಲ್ಲ ಏನೆಲ್ಲ ಆಯಿತು ಅಂತ, ಅದೊಂದು ಹಬ್ಬದ ಫೀಲಿಂಗ್ ಇರಲಿ ಅಂತ ಕರೆಕ್ಟ್ 6 ಗಂಟೆಗೆ ದೀಪ ಹಚ್ತೀನಿ ಅಂತ. ಅಷ್ಟರಲ್ಲಿ ಇಲ್ಲಿ ಗುಡಿನಲ್ಲಿ ಪೂಜೆ ಕೂಡ ಮುಗ್ದಿರುತ್ತೆ. ಸೊ ಅದಕ್ಕೋಸ್ಕರ ಅಂತ ಹೊರಟಿದ್ದೀನಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮರಿದೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಈ ವಿಡಿಯೋನ. ನನ್ನ ವೀಡಿಯೋಸ್ ಇನ್ನೂ ಅಷ್ಟು ನೋಡಬೇಕು ಅನ್ನೋ ಆಸೆ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸಿಗ್ತೀನಿ ಆದಷ್ಟು ಬೇಗ. ಟೇಕ್ ಕೇರ್ ಎಲ್ಲರೂ. ಬಾಯ್.